ಮಂಗಳೂರಿನ ರಥಬೀದಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ವಿಶ್ವಕರ್ಮ ಸಹಕಾರಿ ಬ್ಯಾಂಕ್ನ ಪಾಣೆಮಂಗಳೂರು ಶಾಖೆಯು ಸ್ಥಳಾಂತರಗೊಂಡಿದ್ದು, ಈ ಶಾಖೆಯ ಉದ್ಘಾಟನಾ ಸಮಾರಂಭ ನಿನ್ನೆ ನಡೆಯಿತು. ಮೆಲ್ಕರಿನ ಬಿರ್ವಾ ಟವರ್ಸ್ಗೆ ಸ್ಥಳಾಂತರಗೊಂಡ ಶಾಖೆಯನ್ನ ರೋಟರಿ ಜಿಲ್ಲಾ ನಿಯೋಜಿತ ಗವರ್ನರ್ ಪ್ರಶಾಂತ್ ಕಾರಂತ ನರಿಕೊಂಬು ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಮೋನಪ್ಪ ಡಿ ಪೂಜಾರಿ, ಮಾರ್ನಬೈಲು ಬಜಾರ್ ಗ್ರೂಪ್ನ ಡಾಕ್ಟರ್ ಎಸ್ಎಂ ಗೋಪಾಲಕೃಷ್ಣ ಆಚಾರ್ಯ, ನ್ಯಾಯವಾದಿ ಪ್ರಸಾದ್ ಕುಮಾರ್ ರೈ, ಬಂಟ್ವಾಳ ಪುರಸಭಾ ಉಪಾಧ್ಯಕ್ಷೆ ಜೆಸಿಂತಾ ಡಿಸೋಜ, ಕಲ್ಲಡ್ಕ ಶಿಲ್ಪಕಲಾ ಗೊಂಬೆ ಬಳಗದ ರಮೇಶ್ ಆಚಾರ್ಯ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿಶ್ವಕರ್ಮ ಸಹಕಾರ ಬ್ಯಾಂಕ್ನ ಪಾಣೆಮಂಗಳೂರು ಶಾಖೆಯ ಕಚೇರಿ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಬಿರ್ವಾ ಸೆಂಟರಿನ ಈ ಒಂದು ಕಚೇರಿಗೆ ಇವತ್ತು ಎಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸ್ಥಳಾಂತರಗೊಂಡಿದೆ. ಇವತ್ತು ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಿ ವಿಶ್ವಕರ್ಮ ಕೋಆಪರೇಟಿವ್ ಬ್ಯಾಂಕಿಂಗಿನ ಎಲ್ಲ ಸೇವೆಗಳನ್ನು ನೀಡಲಿಕ್ಕೆ ಸಮರ್ಥವಾಗಿ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬ್ಯಾಂಕಿಂಗಿನ ಯಾವುದೆಲ್ಲ ಸೇವೆಗಳನ್ನು ನೀಡ್ಬೋದು ಆ ಎಲ್ಲ ಸೇವೆಗಳನ್ನು ನೀಡುವ ಮಟ್ಟದಲ್ಲಿ ಇವತ್ತು ಸಮರ್ಥವಾಗಿ ಕಾರ್ಯಾಚರಿಸಲಿಕ್ಕೆ ಮತ್ತು ನಮ್ಮ ಗ್ರಾಹಕರಿಗೆ ಒಂದು ರೀತಿಯ ಎಲ್ಲ ರೀತಿಯ ಮೌಲ್ಯವರ್ಧಿತ ಸೇವೆಗಳನ್ನು ನೀಡಲಿಕ್ಕೆ ಸರ್ವಸನ್ನದ್ಧವಾಗಿ ಇವತ್ತು ಈ ಕಚೇರಿ ಉದ್ಘಾಟನೆಗೊಂಡಿದೆ. ಇವತ್ತು ಆಧುನಿಕ ಬ್ಯಾಂಕಿಂಗಿನ ಎಲ್ಲ ಸವಲತ್ತುಗಳು, ಮುಖ್ಯವಾಗಿ RTGS ನೆಫ್ಟ್ ಇರ್ಬೋದು, ಚೆಕ್ ಕ್ಲಿಯರಿಂಗ್ ಇರ್ಬೋದು, ATM ಸರ್ವಿಸ್ಗಳಿರ್ಬೋದು, ಈ ಎಲ್ಲ ಸರ್ವಿಸ್ಗಳನ್ನು ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಈ ಶಾಖೆ ಇವತ್ತು ಸನ್ನದ್ಧವಾಗಿ ಇವತ್ತು ಉದ್ಘಾಟನೆಗೊಂಡಿದೆ. ನಮ್ಮ ಎಲ್ಲ ಗ್ರಾಹಕ ಮಿತ್ರರಲ್ಲಿ ವಿನಂತಿ ಇರ್ತಕ್ಕಂಥದ್ದು, ತಾವು ಸಹಕಾರಿ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸಬೇಕು, ಸಹಕಾರ ವ್ಯವಸ್ಥೆ ತಮ್ಮ ವ್ಯವಹಾರವನ್ನು ಮಾಡಬೇಕು. ಇದು ಮಾಡಿದಾಗ ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಸರ್ವಿಸ್ಗಳು ಕೂಡ ಉತ್ತಮ ಸೇವೆಗಳು ಸಿಗಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಹಕಾರ ವ್ಯವಸ್ಥೆಯಲ್ಲಿ ಅದು ಕೂಡ ಒಂದು ಸಹಕಾರ ಬ್ಯಾಂಕಿನಲ್ಲಿ ಎಲ್ಲ ರೀತಿಯ ವ್ಯವಹಾರ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತಿದ್ದೇನೆ.